ಯುವನ ಕನಸು ಇತ್ತು. ಇಂದಿನ ದೇಹದಲ್ಲಿ ನೋವು ತುಂಬಿ ಮನದಲ್ಲಿ ನೆನಪುಗಳೇ ಉಳಿದು, ಚಾಲನೆ ಕಷ್ಟ, ಮಾತು ಮಂದ, ಕಣ್ಣಿನ ಬೆಳಕು ಮಂಕಾಗಿದೆ. ಕಿವಿಯಲ್ಲಿ ಧ್ವನಿಯೇ ಸತ್ತಂತೆ, ಮನವೊಂದು ಏಕಾಂಗಿ ಬಿತ್ತಂತೆ. ಮಕ್ಕಳು ದೂರ, ಮನೆ ಖಾಲಿ, ಸ್ನೇಹಿತರು ದೂರ ಸರಿದಂತೆ. ಆದರೂ ಹೃದಯ ಹೇಳುವ ಮಾತು, ನನ್ನ ಬದುಕು ವ್ಯರ್ಥವಲ್ಲ ಎಂದಂತೆ. ಹಸಿವಿಗಿಂತಲೂ ಹಸಿವೆ ಕಷ್ಟ, ಸ್ನೇಹದ ಹಸಿವು ತುಂಬ ತೀವ್ರ. ಸಂಘದಲ್ಲಿ ಕೈ ಹಿಡಿಯುವವರು ಇಂದೀಗ ನೆನಪುಗಳಲ್ಲಿ ಮಾತ್ರ. ವೃದ್ಧಾಪ್ಯವೆಂದರೆ ಶಾಪವಲ್ಲ, ಅದು ಬದುಕಿನ ಅಂತಿಮ ಹಾದಿ. ಗೌರವ ಸ್ನೇಹ ನೀಡಿದಾಗ ವೃದ್ಧರ ಜೀವವೇ ಆಶೀರ್ವಾದಿ. ಹೈ ಸಾಹಿತ್ಯದಲ್ಲಿ ವೃದ್ಧಾಪ್ಯದ ನೋವು, ಏಕಾಂಗಿ ಜೀವನ, ಶಾರೀರಿಕ ಕಷ್ಟಗಳು ಹಾಗೂ ಮಾನವೀಯ ಬೆಂಬಲದ ಅಗತ್ಯವನ್ನು ಹೃದಯ ಸ್ಪರ್ಶಿಯಾಗಿ ತೋರಿಸಿದ್ದೇನೆ.